ಇತ್ತೀಚೆಗೆ ಬಹರೇನ್ನಿಂದ ಮಂಗಳೂರಿಗೆ 40 ಟನ್ ಆಕ್ಸಿಜನ್ ಬಂದಿರುವ ಬೆನ್ನಲ್ಲೇ ಇಂದು ಕತಾರ್ ಮತ್ತು ಕುವೈಟ್ ದೇಶದಿಂದ 54 ಟನ್ ಆಕ್ಸಿಜನ್ ಬಂದಿದೆ. ಭಾರತದೊಂದಿಗೆ ಸದೃಢ ಅಂತಾರಾಷ್ಟ್ರೀಯ ಬಾಂಧವ್ಯದೋತ್ತವಾಗಿ ಕುವೈಟ್ ಸರ್ಕಾರ 2 ಕಂಟೈನರ್ನಲ್ಲಿ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ಸ್ ಮಂಗಳೂರಿನ ಕೆ ಬಂದರಿಗೆ ತರಲಾಗಿದೆ. ಮಂಗಳೂರು ನಗರ ಉತ್ತರ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಮಾನಾಥ ಕೋಟ್ಯಾನ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮತ್ತಿತರ ಪ್ರಮುಖರು ಹಡಗನ್ನು ಬರಮಾಡಿಕೊಂಡರು. ಭಾರತದಲ್ಲಿ ಕೋವಿಡ್ ಸೋಂಕಿನಿಂದ ಆಕ್ಸಿಜನ್ ಸಮಸ್ಯೆ ಕಾಣಿಸಿಕೊಂಡಿದ್ದು, ಹಲವು ರಾಷ್ಟ್ರಗಳು ಆಕ್ಸಿಜನ್ ನೆರವು ನೀಡಲು ಮುಂದಾಗಿದೆ. ಗಲ್ಫ್ ರಾಷ್ಟ್ರಗಳಾದ ಕತಾರ್ ಮತ್ತು ಕುವೈಟ್ನಿಂದ ಆಕ್ಸಿಜನ್ ನೆರವು ಬಂದಿದೆ. INS ಕೋಲ್ಕತ್ತಾ ಹೆಸರಿನ ಕೋಸ್ಟಲ್ ಗಾರ್ಡ್ ಹಡಗಿನಲ್ಲಿ 27 ಮೆಟ್ರಿಕಲ್ ಟನ್ ಸಾಮರ್ಥ್ಯದ 2 ಕಂಟೈನರ್ನಲ್ಲಿ ಆಕ್ಸಿಜನ್ ಮಂಗಳೂರಿನ NMPTK ಬಂದರಿಗೆ ಬಂದಿದೆ. ಇದರ ಜೊತೆಗೆ 40 ಆಕ್ಸಿಜನ್ ಸಿಲಿಂಡರ್, 27 ಆಕ್ಸಿಜನ್ ಉತ್ಪಾದಿಸುವ ಸಣ್ಣ ಪ್ರಮಾಣದ ಕಾನ್ಸಂಟ್ರೇಟರ್ಸ್ ಅನ್ನು ಹೊತ್ತು ತಂದಿದೆ. ಒಂದು ವಾರದ ಹಿಂದೆ ಬಹರೇನ್ನಿಂದ ಮಂಗಳೂರಿಗೆ 40 ಮೆಟ್ರಿಕಲ್ ಟನ್ ಆಕ್ಸಿಜನ್ ತರಲಾಗಿತ್ತು. ಕ್ರೇನ್ ಬಳಸಿ ಅದನ್ನು ಹಡಗಿನಿಂದ ಇಳಿಸಲಾಗಿತ್ತು. ಅದನ್ನು ಮಂಗಳೂರಿನ ವಿವಿಧ ಆಸ್ಪತ್ರೆಗಳಿಗೆ ಪೂರೈಸಲಾಗಿದೆ. ಕುವೈಟ್ ಸರ್ಕಾರ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಧನ್ಯವಾದ ಅರ್ಪಿಸಿದ್ದಾರೆ.